ಮಂಗಳೂರಿನ ದೇರಳಕಟ್ಟೆಯ ಫಾಯ್ಮಾ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವತಿಯಿಂದ ಸುಮಾರು 50 ಮಂದಿ ಉಮ್ರಾ ಯಾತ್ರಾರ್ಥಿಗಳಿಗೆ ಶುಭ ಕೋರುವ ಸಮಾರಂಭ ಮಂಗಳೂರಿನಲ್ಲಿ ನಡೆಯಿತು. ಕಳೆದ ಹಲವಾರು ವರ್ಷಗಳಿಂದ ದೇರಳಕಟ್ಟೆಯ ಫಾಯ್ಮಾ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವತಿಯಿಂದ ಉಮ್ರಾ ಯಾತ್ರೆ ಕೈಗೊಳ್ಳಲಾಗುತ್ತಿದ್ದು, ಈ ಬಾರಿಯೂ ಸುಮಾರು 50 ಮಂದಿ ಯಾತ್ರಾರ್ಥಿಗಳಿಗೆ ಶುಭ ಕೋರುವ ಸಮಾರಂಭ ನಡೆಯಿತು. ಮಂಗಳೂರಿನ ಬಜಪ್ಪೆ ವಿಮಾನ ನಿಲ್ದಾಣದಲ್ಲಿ ನಡೆದ ಉಮ್ರಾ ಯಾತ್ರಾರ್ಥಿಗಳಿಗೆ ಶುಭ ಕೋರಲಾಯಿತು. ಈ ವೇಳೆ ಫಾಯ್ಮಾ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಅಬ್ದುಲ್ ಅಜೀಜ್ ಮಾತನಾಡಿ, ಸಾವಿರಾರು ಮಂದಿ ಯಾತ್ರಾರ್ಥಿಗಳು ಮಂಗಳೂರಿನಿಂದ ಹೋಗುತ್ತಿದ್ದಾರೆ, ಉತ್ತಮ ರೀತಿಯಲ್ಲಿ ಸೇವೆಯನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಕಳೆದ 5 ವರ್ಷಗಳಿಂದ ಮಂಗಳೂರು ಇಂಟರ್ನ್ಯಾಷನಲ್ ಮೂಲಕ ಫಾಯ್ಮಾ ಇಂಟರ್ನ್ಯಾಷನಲ್ ಮೂಲಕ ಸಾವಿರಾರು ಉಮ್ರಾ ಯಾತ್ರಾರ್ಥಿಗಳು ಇಲ್ಲಿಂದ ಹೋಗುತ್ತಿದ್ದಾರೆ. ಹರಂ ಶರೀಫ್ನ ಹತ್ತಿರ ರೂಮಿನ ವ್ಯವಸ್ಥೆಯು, ಊರಿನ ಊಟೋಪಚಾರ ವ್ಯವಸ್ಥೆಯನ್ನೆಲ್ಲವೂ ನಾವು ಮಾಡಿರುತ್ತೇವೆ. ಆದರೆ ನಮ್ಮ ಸಾವಿರಾರು ಪ್ರವಾಸಿಗಳು ಈಗ ಕಾರ್ಯಚರಿಸುತ್ತಿದ್ದರು. ಮಂಗಳೂರಿನಿಂದ ಹೋಗುವ ಫಾಯ್ಮಾ ಇಂಟರ್ನ್ಯಾಷನಲ್ನ ಒಂದು ಉತ್ತಮ ಸೇವೆ ಅಂದರೆ ಮಹಿಳೆಯರಿಂದಲೇ ತರಬೇತಿಯನ್ನು ನೀಡುತ್ತಾ ಮಹಿಳೆಯರಿಂದಲೇ ಸೇವೆ ಒದಗಿಸುವ ಒಂದು ಟ್ರಾವೆಲ್ಸ್ ಆಗಿದೆ ಫಾಯ್ಮಾ ಇಂಟರ್ನ್ಯಾಷನಲ್. ಇವತ್ತು ಕೂಡ ನಾವು 50 ಮಂದಿ ಈ ಮಂಗಳೂರು ಇಂಟರ್ನ್ಯಾಷನಲ್ ಉಮ್ರಾ ಹೋಗುತ್ತಿದ್ದೇವೆ. ಮಕ್ಬೂಲು ಮಬ್ರೂರಾದ ಉಮ್ರಾ ನಿರ್ವಹಿಸಿ ಉತ್ತಮವಾದ ರೀತಿಯಲ್ಲಿ ಹಿಂದಿರುಗಲು ಸರ್ವಶಕ್ತನಾದ ಅಬ್ದುಲ್ ಇಜ್ಜತ್ತಾದ ತಂಬುರಾನ್ ಸೌಭಾಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಇದ್ದಾರೆ. ಈ ವೇಳೆ ಫಾಯ್ಮಾ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮ್ಯಾನೇಜರ್ ಅಬ್ದುಲ್ ಮೆಹಶೂಕ್, ಫಾಯ್ಮಾ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಡಳಿತ ಪಾಲುದಾರ ಅಬ್ದುಲ್ ಜಲೀಲ್, ಅಬ್ದುಲ್ ನಜೀರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.